ಉಡುಪಿ ಸಿಟಿ ಬಸ್ ಮಾಲಕರ ಸಂಘದ ವತಿಯಿಂದ ನಗದು ರಹಿತ ಪ್ರಯಾಣಕ್ಕಾಗಿ ಚಲೋ ಕಾರ್ಡ್ ಅನ್ನು ಆರಂಭಿಸಲಾಗಿದೆ. ಇದನ್ನು ಉತ್ತೇಜನ ಮಾಡುವಂತ ನಿಟ್ಟಿನಲ್ಲಿ ಲಕ್ಕಿ ಕೂಪನ್ ವ್ಯವಸ್ಥೆ ಮಾಡಲಾಗಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಿತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಚಲೋ ಕಾರ್ಡ್ ಉಪಯೋಗಿಸಿ ಪ್ರಯಾಣಿಸಿದವರ ಪೈಕಿ 3 ಮಂದಿ ಅದೃಷ್ಟಶಾಲಿಗಳಾಗಿದ್ದಾರೆ. ಆ 3 ಮಂದಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಸಮೀಪ ಜರುಗಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಜಗದೀಶ್ ಅವರು, ಸಿಟಿ ಬಸ್ ಮಾಲಕರು ಒಂದು ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಬಸ್ಗಳ ಚಾಲಕರು ಮತ್ತು ಕಂಡಕ್ಟರ್ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಬೇಕು. ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಕೊರೋನಾ ಬಗ್ಗೆ ಅರಿವು ಮೂಡಲಿ ಅಂತ ಆಶಿಸಿದರು. ಈ ಹಣದ ಟ್ರಾನ್ಸಾಕ್ಷನ್ ಮೂಲಕ ಒಬ್ಬರಿಂದ ಒಬ್ಬರು ಹಣವನ್ನು ಕೊಡುವ ಮೂಲಕ ಕೋವಿಡ್ ಸ್ಪ್ರೆಡ್ ಆಗುವಂಥದ್ದು ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಕಾರ್ಡನ್ನು ಜಾರಿಗೆ ತಂದಿರೋದು ತುಂಬ ಒಳ್ಳೆಯ ಕೆಲಸ. ನನ್ನ ಒಂದು ಕಳಕಳಿ ಅಂದರೆ ಡ್ರೈವರು ಕಂಡಕ್ಟರ್ಗಳು ಫಸ್ಟ್ ಮಾಸ್ಕ್ ಹಾಕಿದರೆ ಆಮೇಲೆ ಅಲ್ಲಿರುವಂಥ ಪ್ಯಾಸೆಂಜರ್ಗಳಿಗೂ ಸಹ ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು ಅಂತ. ಈ ಸಂದರ್ಭದಲ್ಲಿ ಶಾಸಕರಾದ ರಘುಪತಿ ಭಟ್, ಸಿಟಿ ಬಸ್ ಮಾಲಕರ ಸಂಘದ ಕೋಶಾಧಿಕಾರಿ ಚಂದನ್, ಪದಾಧಿಕಾರಿ ಸಂದೀಪ್, ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ಕುಯಿಲಾಡಿ ಸುರೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು.